ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯ ಬೆಳವಾಯಿ ದಿನಕರ್ ಶೆಟ್ಟಿಯವರ ಮಗ ಕೌಶಿಕ್ ಶೆಟ್ಟಿ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷೇತರರಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನನ್ನ ತಂದೆ ದಿನಕರ್ ಶೆಟ್ಟಿ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಅವರ ಜೊತೆ ನಾನು ಜನರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ. ರಾಜಕೀಯ ಪಕ್ಷದ ನಾಯಕರು ಚುನಾವಣೆ ಗೆದ್ದ ಮೇಲೆ ಜನರ ಕೈಗೆ ಸಿಗುವುದಿಲ್ಲ. ಇಂತಹ ಅಭ್ಯರ್ಥಿಗಳು ಗೆದ್ದ ಮೇಲೆ ರಾಜಕೀಯ ಮಾಡುವುದೇ ಹೆಚ್ಚು. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪಕ್ಷ ಇರುವುದಿಲ್ಲ. ಗ್ರಾಮ ಪಂಚಾಯತ್ ಮೂಲಕ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ಜನಪ್ರತಿನಿಧಿ ಬೇಕು. ನನ್ನ ಸ್ನೇಹಿತರ ಅಭಿಪ್ರಾಯವನ್ನ ಪಡೆದು ಚುನಾವಣೆಯ ಕಣಕ್ಕಿಳಿದಿದ್ದೇನೆ. ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಕಠಿಣ ಸ್ಪರ್ಧೆಯನ್ನ ನೀಡುತ್ತೇನೆ ಎಂದರು. ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದು ಪಕ್ಷದ ನಿಯಮಕ್ಕೆ ವಿರುದ್ಧವಾಗಿ ನೀವು ಸ್ಪರ್ಧಿಸುತ್ತಿದ್ದೀರಲ್ಲ ಎಂಬ ಮಾಧ್ಯಮ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು ಪಕ್ಷೇತರನಾಗಿ ಸ್ಪರ್ಧಿಸುವುದು, ಇದರಿಂದ ಕಾಂಗ್ರೆಸ್ಗೆ ನಷ್ಟ ಇಲ್ಲ ಎಂದರು. ಇಲೆಕ್ಷನ್ಗಾಗಿ ಕೆಲಸ ಮಾಡಿಕೊಂಡು ಬಂದವರು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರುಗಳ ಹಾಗೂ ಸ್ಥಳೀಯ ಜನರ ಹಾಗೂ ಸ್ಥಳೀಯ ಇದರ ಬಗ್ಗೆ ತುಂಬ ಸಮಸ್ಯೆಯನ್ನು ಅವರೊಟ್ಟಿಗಿದ್ದು ಬಗೆಹರಿಸಿಕೊಂಡು ಬಂದವರು. ಇವತ್ತು ನಾನು ನಮ್ಮದು ಒಂದು ಮನೆತನ ಅಂದರೆ ಕುತ್ತಿಗೆ ಗುತ್ತು, ಪೆರೋಡಿ ಮನೆತನ, ಅದರಲ್ಲಿ ಹುಟ್ಟಿದವನು. ಇಲ್ಲೇ ಕುತ್ತಿಗೆ ಗುತ್ತು ಅಂತ ಹೇಳಿದರೆ ಇಲ್ಲೇ ಬರೋದು. ಸೊ ತುಂಬ ಇವತ್ತು ನಾವೇನೆಂದರೆ ವಿಧಾನ ಪರಿಷತ್ ಇದಾಗ್ತವೆ, ಅದಕ್ಕೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಿಂದ ನಾಮಿನೇಷನ್ ಹಾಕಿದ್ದೇನೆ ಪಕ್ಷೇತರ ಅಭ್ಯರ್ಥಿಯಾಗಿ. ಯಾರ ವಿರುದ್ಧ ಬಂಡಾಯವಲ್ಲ, ಗ್ರಾಮ ಪಂಚಾಯಿತಿ ಸದಸ್ಯರ ಸ್ವಾಭಿಮಾನದ ಹೋರಾಟಕ್ಕಾಗಿ ನಾನು ಈ ವಿಧಾನ ಪರಿಷತ್ತು ಇದರಲ್ಲಿ ನಾಮಿನೇಷನ್ ಹಾಕಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ತಿದ್ದೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಭ್ಯರ್ಥಿಯ ತಂದೆ ದಿನಕರ್ ಶೆಟ್ಟಿ, ವಕೀಲ ಬಿಪಿನ್ ರೈ, ಕೀರ್ತನ್ ಆಳ್ವ ಉಪಸ್ಥಿತರಿದ್ದರು.